ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಮಾಹೆ ಬರವು ಸಂಸ್ಥೆಲೆಡು ಕಲ್ತೊಂದುಪ್ಪುನ ವಿದ್ಯಾ ಪೋಷಕ್ ವಿದ್ಯಾರ್ಥಿಗಳಿಗೆ ಕಟ್ಟುನ ಕಾಸಡ್ ರಿಯಾಯಿತಿಗೆ ಕ್ರಮ ಅದೆತೊಂದು ಮಾಹೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಪಂತೆರ ಒಡಿಪುದ ಯಕ್ಷಗಾನ ಕಲಾರಂಗದ ವಿದ್ಯಾ ಪೋಷಕ್ ಕಾರ್ಯಕ್ರಮಟ್ಟು ಗುರ್ಕಾರ್ಮೆ ವಹಿಸಿದಾರು ಪಾತಿರಿಯರು. ಯಕ್ಷಗಾನ ಕಲಾರಂಗ ಒಡಿಪುದ ವಿದ್ಯಾ ಪೋಷಕ್ ಬರವು ಕಲ್ಪರೆ ಬಣವು ಪಟ್ಟುನ ಕಾರ್ಯಕ್ರಮ ಒಡಿಪು ಶ್ರೀಕೃಷ್ಣ ಮಠದ ಅಂಗನೋಡು ನಡೆತಂಡ. ಯಕ್ಷಗಾನ ಕಲಾರಂಗದ ಒತ್ತುಗುರ್ಕಾರ್ಯರು ವಿ.ಜಿ. ಶೆಟ್ಟಿ ಮಾತ್ರೆಯನ್ನು ಎತ್ಕೊಂಡಿರ ಶ್ರೀಕೃಷ್ಣ ಮಠದ ಪರ್ಯಾಯ ಪುತ್ತಿಗೆ ಮಠಾಧೀಶರ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಈ ವರ್ಷ 227 ಜನ ಬರವು ಕಲ್ಪನಕ್ಲಿಗೆ 1,39,15,500 ರೂಪಾಯಿ ವಿದ್ಯಾರ್ಥಿ ವೇತನ ಪಟ್ಟಿಯರ ಚಾಲನೆ ಕೊಟ್ಟು ಸ್ವಾಮೀಜಿ ರೆಡ್ಡಿಪು ಬೇಕಿಯರ. ಆದರ್ಶ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಜಿ.ಎಸ್. ಚಂದ್ರಶೇಖರ ಪಾತಿರ್ದ ದೇಶ ಪನವು ಕಾಸುಡ ನನ್ನಲಾತ್ ಗಟ್ಟಿಮುಟ್ಟಾಯರೆ ಜವನ ಜವಂದಿಲ ಸಂಶೋಧನೆ ವಿಭಾಗಗಳು ಸಾಧನೆ ಮಲ್ಪಡೊಂದು ಪಂಡಿರ. ಮಾಹೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಗುರ್ಕಾರ್ಮೆದ ಪಾತ್ರ ಪಂಡದ ಬಿಡ್ಸೆರು ಬಡವಿರು ಜೋಕ್ಲಿಗೆ ಬರವು ಕಲ್ಪರೆ ಪಣವು ಸಾಯ ಕುರ್ಪುನ ಕಾರ್ಯಗೂ ಮಾಹೆದ ಬಿರಿಸಾಯ ಉಂಡು ಎಂಕ್ಲಿನ ಬರವು ಸಂಸ್ಥೆಲೆಡ್ ಕಲ್ಪುನ ವಿದ್ಯಾ ಪೋಷಕ್ ವಿದ್ಯಾರ್ಥಿಗಳಿಗೆ ಅಕ್ಲು ಕಟ್ಟುನ ಕಾಸಡ್ ರಿಯಾಯಿತಿ ಕೊರ್ಪುನ ಬಗೆಟ್ ಕ್ರಮದೆತನುಂಡು ಮುಕ್ಲಿನ ಕುಟುಂಬದಕ್ಲಿಗೆ ಮಣಿಪಾಲ ಆಸ್ಪತ್ರೆಲೆಡ್ 50,000 ರೂಪಾಯಿ ದಾತ್ ರಿಯಾಯಿತಿ ಕೊರ್ಪುನೊಂದು ಪಂಡಿರ. ಸಂಪನ್ಮೂಲ ವ್ಯಕ್ತಿలో ಡಾಕ್ಟರ್ ಜೆ.ಎನ್. ಭಟ್, ಬನ್ನಾಡಿ ನಾರಾಯಣ ಆಚಾರ್ಯ, ಪ್ರವೀಣ್ ಗುಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕುರಿಯರ. ಅಂಬಲಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿ.ಬಿ. ವಿಜಯ ಬಳ್ಳಾಲ್, ಶಾಸಕರು ಗುರುರಾಜ ಗಂಟಿಹೊಳೆ, ಡಾಕ್ಟರ್ ಪಿ.ಎಸ್. ಗುರುಮೂರ್ತಿ, ಯು.ಎಸ್. ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ದ ವಿಶ್ವಸ್ತಿರು ಪಿ. ಸುರೇಶ್ ನಾಯಕ್ ಬಕ ಬೇತೆ ಬೇತೆ ವಲಯದ ನಾಯಕರು ಸಂತೋಷ್ ಎಂ. ಶೆಟ್ಟಿ, ಹರಿಯಪ್ಪ ಕೋಟ್ಯಾನ್, ಡಾಕ್ಟರ್ ಎಂ.ಆರ್. ಹೆಗ್ಡೆ, ಯೋಗೀಶ್ ಚಂದ್ರಾದರ್, ವಿಶ್ವನಾಥ ಶೆಣೈ, ರಾಮ ಕೆ. ಶಿರೂರು, ಸದಾನಂದ ಶೆಣೈ, ಲಕ್ಷ್ಮಣ ಬಿ. ಅಮೀನ್ ಬಿನ್ನೆರಾದ ಪಾಲ್ದಿತೊಂಡೆರ. ಸಂಸ್ಥೆದ ಪೋಷಕರಾಯಿನ ಪಿ. ವಾಸುದೇವ ಕಾರಂತ, ಯುವರಾಜ ಸಾಲಿ ಅನ್ಬಕ ಸತ್ಯೇಂದ್ರ ಪೈ ಮುಕ್ಲೆಗೆ ಮರ್ಯಾದಿ ಸಂದೈತ ಮಲ್ತೆರ. ಯಕ್ಷಗಾನ ಕಲಾರಂಗ ವಿದ್ಯಾ ಪೋಷಕ್ ಸಮಿತಿದ ಬಿ. ಭುವನ ಪ್ರಸಾದ್ ಹೆಗ್ಡೆ, ಗಣೇಶ್ರಾವ್ ಎಲ್ಲೂರು, ನಾರಾಯಣ ಎಂ. ಹೆಗ್ಡೆ ಈ ಕೊರ್ತುಡಿತ್ತೆರ. ಕಾರ್ಯಂತರಿ ಮುರಳಿ ಕಡೆಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಉತ್ತೇಜನ ಕೊಡುವಂತಹ ಒಂದು ಸಂಸ್ಥೆ ಅಂದರೆ ಅದು ವಿದ್ಯಾಪೋಷಕ್ ಸಂಸ್ಥೆ. ನಾವು ಎಷ್ಟು ಗಳಿಸಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಮಾನವ ಮೌಲ್ಯಗಳನ್ನು ನಾವು ಹೇಗೆ ಇಟ್ಕೊಂಡಿದ್ದೇವೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸೊ ಹಾಗಾಗಿ ಆ ಮೌಲ್ಯಗಳನ್ನ ತುಂಬಿಸ್ಲಿಕ್ಕೆ ನಿಮಗೆ ವಿದ್ಯಾಪೋಷಕರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎರಡನೇ ಹಾಗೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಮೌಲ್ಯಾಧಾರಿತ ಎಜುಕೇಷನ್ ನಮ್ಮ ವಿದ್ಯಾಪೋಷಕರು ಕೊಡ್ತಾ ಇದ್ದಾರೆ. ಮಾಹೆ ಮತ್ತು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅವರಿಗೆ ಏನಾದರೂ ಸ್ಕಾಲರ್ಶಿಪ್ ಅಥವಾ ಶಿಕ್ಷಣದಲ್ಲಿ ಫೀಸ್ನಲ್ಲಿ ಕಡಿಮೆ ಮಾಡಬೇಕು ಅಂತ ಅದು ಖಂಡಿತ ಮಾಡ್ತೇನೆ, ಅದರಲ್ಲಿ ಏನು ಸಂಶಯವಿಲ್ಲ. ಯಾಕೆಂತ ಹೇಳಿದರೆ ಅದು ಎಷ್ಟು ಅಂತ ನಾನು ಇದರಲ್ಲಿ ನೋಡಿ ಮಕ್ಕಳಿಗೆ ಏನೆಲ್ಲ ಕನ್ಸೆಷನ್ ಕೊಡಬೇಕಾ ಅದನ್ನು ಖಂಡಿತ ಕೊಡ್ತೇನೆ ಎಂಬ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರಾರಸಾನಿ ಕುಡ್ಲ ವಿಭಾಗದ ಮೂಜನೆ ಘಟಕೊಡ್ದು ಸಾರ್ವಜನಿಕ ಅನುಕೂಲಗಾದ ಕುಡ್ಲದ ಬಸ್ ಸ್ಟ್ಯಾಂಡ್ ಹಿಡ್ದು ನಂತೂರು, ವಾಮಂಜೂರು, ಕೆತ್ತಿಕಲ್, ಬೊಂಡಂತಿಲ, ತಾರಿಗುಡ್ಡೆ ಮಾರ್ಗ ಅದು ಪುರಾಲಗ್ ಹೊಸನಗರ ಸಾರಿಗೆ ಬಸ್ ಶುರುವಾತಂಡ. ಧಾರ್ಮಿಕ ಪರಿಷತ್ತದ ದುಂಬುದ ಸದಸ್ಯರ ಪದ್ಮನಾಭ ಕೋಟ್ಯಾನ್ ಬಸ್ ಸಂಚಾರವು ಚಾಲನೆ ಕುರಿಯರು. ಕರಾರಸಾನಿ ಕುಡ್ಲ ವಿಭಾಗದ ಮೂಜನೆ ಘಟಕೊಡ್ದು ಸಾರ್ವಜನಿಕ ಅನುಕೂಲಗಾದ ಕುಡ್ಲದ ಬಸ್ ಸ್ಟ್ಯಾಂಡ್ ಹಿಡ್ದು ನಂತೂರು, ವಾಮಂಜೂರು, ಕೆತ್ತಿಕಲ್, ಬೊಂಡಂತಿಲ, ತಾರಿಗುಡ್ಡೆ ಮಾರ್ಗ ಅದು ಪುರಾಲಿಗೂ ಹೊಸನಗರ ಸಾರಿಗೆ ಬಸ್ ಪಾಡ್ದೇರ. ಬಸ್ ಸಂಚಾರಗೂ ಕರ್ನಾಟಕ ಧಾರ್ಮಿಕ ಪರಿಷತ್ತದ ದುಂಬುದ ಸದಸ್ಯರ ಪದ್ಮನಾಭ ಕೋಟ್ಯಾನ್ ಚಾಲನೆ ಕುರಿಯರ. ಕುಡ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಗುರುಕಾರ್ಯರು ಸುರೇಂದ್ರ ಕಂಬಳಿ, ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ವಿಭಾಗೀಯ ಸಂಚಾರಾಧಿಕಾರಿ ಕಮಲ್ ಕುಮಾರ್, ವಿಭಾಗೀಯ ಯಾಂತ್ರಿಕ ಇಂಜಿನಿಯರ್ ವಿನಯ್ ಬೊಕ್ಕ ವಿಭಾಗದ ಅಧಿಕಾರಿಗಳು ಕೆಲಸದಾಗಲು ಕುಡ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿದ ಸದಸ್ಯರು ಈ ಪೊರ್ತುಡಿತ್ತಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದ ಒಂದು ಸರ್ಕಾರದಿಂದ ಪಂಚ ಗ್ಯಾರಂಟಿ ಒಂದು ಏನು ನುಡಿದಂತೆ ನಡೆದ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ, ಅದು 5 ಗ್ಯಾರಂಟಿ ಅದು ಅನುಷ್ಠಾನ ಮಾಡಿದ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ. ಆ ನೇತೃತ್ವದಲ್ಲಿ ಇವತ್ತು ನಮ್ಮ ಒಂದು ಶಕ್ತಿ ಯೋಜನೆಯಲ್ಲಿ ಬಸ್ಸು ನಮ್ಮ ಊರಿಗೆ ಬಂದಿದೆ. ಇದರ ಮೊದಲೊಂದು ಬಸ್ಸು ಪ್ರಾರಂಭ ಆಗಿದೆ, ಇದು 2ನೇ ಬಸ್ಸು ನಮ್ಮ ಊರಿಗೆ. ಮಂಗಳೂರಿನಿಂದ ಕುಲಶೇಖರ, ವಾಮಂಜೂರು, ತಾರಿಗುಡ್ಡೆ, ಕೋಣಿಮಾರು, ಸತ್ತಿಕಲ್ಲಾಗಿ ಸೀದಾ ಮಲ್ಲೂರಾಗಿ ಬಡಕಬನಾಗಿ ಪೊಳಲಿ ಕ್ಷೇತ್ರಕ್ಕೆ, ಶ್ರೀ ಕ್ಷೇತ್ರ ಪೊಳಲಿಗೆ ಅಲ್ಲಿ ಹೋಗಿ ಬರ್ತಾ ಉಂಟು. ಈಗ ಈ ಬಸ್ ಇನ್ನು ಅಲ್ಲಿಂದ ಹೊರಟು
ದಿವಸ ಟ್ರಿಪ್ ಮಾಡಿ ಲಾಸ್ಟ್ ಒಂದು ಟ್ರಿಪ್ಪು ಅದು ದೇವಸ್ಥಾನದಲ್ಲಿ ಹೊರಟಾಗ್ತದಂಟು. ಇನ್ನೊಂದು ಬಸ್ ಸ್ಟೇಟ್ ಬ್ಯಾಂಕಿನಿಂದ ಹೊರಡ್ತದೆ ಬೆಳಿಗ್ಗೆ. ಇದಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದವನ್ನು ಹೇಳ್ತಾ ಜನಕ್ಕೂ ಸಹಕಾರ ಮಾಡ್ಬೋದು. ಅಂಚೆನೆ ಪುಂಜೋಲು ಶಕ್ತಿ ಯೋಜನೆ ಪುಂಜೋಲೆಗೆ ಎಂಕ್ಲ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ದ ಸಿದ್ದರಾಮಯ್ಯ ಗೌರ್ಮೆಂಟ್ದ ಅಂಚೆನೆ DK ಶಿವಕುಮಾರ್ ನೇತೃತ್ವದ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ಆದ ಎಂಕ್ಲಿಗೆ ಮಸ್ತ್ ಸಹಕಾರ ಮಂತೊಂದುಲ್ಲೆ ಪಂಡ ನಮ್ಮೈತೆ ಊರ್ದಾಗ ಪಂಡ ಲೀಡರ್ನಾಗ ಪಂಡ ಸಾತಿಗೆ ಬಸ್ ಬರ್ಪುಜಿ ಆಯ್ತು ಪೆರತಾಗ್ಯಾರ ಒಂದು ಮಸ್ತ್ ಅವಿನ ಮಸ್ತ್ ನಿಕ್ಲ ಲೀಡರ್ನಾಗ ಮಾತು ಸೇರ್ದು ಮಂತದೇರೆ ಬಾರಿ ಖುಷಿತ ವಿಚಾರ. ಕೊಳತ್ತಮಜಲ್ದ ಅಬ್ದುಲ್ ರಹಿಮಾನ್ ರೆನಕೆರ್ನ ಕೇಸಡ್ ಆರೋಪಿಯಾದಿತ್ತದ ತರೆ ತಪ್ಪಾದಿತ್ತಿನ ಹಿಂದೂ ಸಂಘಟನೆದ ನಾಯಕೆ ಭರತ್ ಕುಮ್ಡೇಲ್ ನಮಿತ್ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ 2000 ಕೋಕಾದಂಚ ಕೇಸ್ ಪಾಡ್ದ ತನಿಖೆ ನಡಪಾವೊಂದುಂಡೊಂದು SP ಡಾಕ್ಟರ್ ಅರುಣ್ ಮಾಹಿತಿ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ SP ಡಾಕ್ಟರ್ ಅರುಣ್ ಮಾಧ್ಯಮದಕ್ಲಿಗೆ ಮಾಹಿತಿ ಕೊಡ್ದು ಬಂಟ್ವಾಳ ತಾಲೂಕದ ಕೊಳತ್ತಮಜಲ್ ಅಬ್ದುಲ್ ರೆಹಮಾನ್ರನ ಕೆರ್ನ ಕೇಸಡ ಆರೋಪಿ ಆದಿತ್ತದ ತರೆ ತಪ್ಪಾದಿತ್ತಿನ ಹಿಂದೂ ಸಂಘಟನೆದ ನಾಯಕೆ ಭರತ್ ಕುಮ್ಡೇಲ್ ನಮಿತ್ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ 2000 ಕೋಕಾದಂಚ ಕೇಸ್ ಪಾಡ್ದು ತನಿಖೆ ನಡಪಾವೊಂದುಂಡೊಂದು ಪಂಡೆರ ಕರಿನ ಮೇ 27 ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದ ಸುತ್ತದ ಅಬ್ದುಲ್ ರಹಿಮಾನ್ ಕೆರ್ನ ಕೇಸ್ಗೆ ಸಂಬಂಧಪಟ್ಟದ ಈ ತೊರ್ತಿಗೆ 13 ಜನ ಆರೋಪಿಲಿನ ಪತ್ತದ ಕೋರ್ಟ್ಗೂ ಹಾಜರು ಮಲ್ತದಿತ್ತದ ಇತ್ತ ನ್ಯಾಯಾಂಗ ಬಂಧ ನೋಡಲಿರ ಬೊಕ್ಕುರಿ ಆರೋಪಿ ಬಂಟ್ವಾಳ ತಾಲೂಕು ಪುದು ಗ್ರಾಮದ ಭರತ್ ರಾಜಿಯಾನೆ ಭರತ್ ಕುಮ್ಡೇಲು ತರೆ ತಪ್ಪಾದೆ ಕೇಸಡ್ ಪಾಲ್ದಿತ್ತೊನ್ನ ಆರೋಪಿಲು ಪಾಕವಡ್ಸಿಲಿಡ್ದು ಕೆರ್ನ ಕೆರಿಯರ ಪ್ರಯತ್ನ ಏವರಿಗೂ ಕಾರಣಾಪನ ಭಾಷಣ ಸೇರ್ನಂಚ ಕಾನೂನು ಮೀರಿನ ಕಾರ್ಯಲೆಡಿತ್ತೊಂದು ಸಮಾಜಡು ಅಶಾಂತಿ ಬೊಕ್ಕ ಕೋಮು ಸಂಘರ್ಷಗೂ ಕಾರಣ ಆತೇರ ಅಂಚ ದಾಖಲೆ ನಮಿತ್ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ 2000 ಕೋಕಾದಡಿಟ್ ಕೇಸ್ ಪಾಡ್ದು ತನಿಖೆ ಮಲ್ತೊಂದುಂಡೊಂದು ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಡಾಕ್ಟರ್ ಅರುಣ್ ಪಂಡೆರ. ಸವಾಲಿನೆದುರಿಸಾದ ಸಹಕಾರ ಸಂಘ ಬುಳೆವುಡು ಪಣದಂಡ ಸಮಾಧಾನ ಮನಸ್ಥ ವ್ಯವಹಾರ ಬಾರಿ ಅಗತ್ಯ ಉಂಡೊಂದು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ ಕಡಪ ತಾಲೂಕದ ಅಲಂಕಾರ್ಡ್ ಸಮಾಜ ಸೇವಾ ಸಂಘ ಬಂಟ್ವಾಳದ ಹೊಸ ಶಾಖೆ ಉದಿಪನೊಡು 6 ಆಶೀರ್ವಚನ ಕುರಿಯರು. ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳದ 17ನೇ ಹೊಸ ಶಾಖೆ ಕಡಬ ತಾಲೂಕದ ಅಲಂಕಾರ ಮಾತೃ ಕೃಪಾ ಕಾಂಪ್ಲೆಕ್ಸ್ ಉದಿಪನಾಂಡ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೊಕ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರ್ದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಹೊಸ ಶಾಖೆನ ಉದಿಪನ ಮಲ್ತೆರ. ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಗಿರಾಕಿಲು ಕಮ್ಮಿ ಉಪ್ಪುನ ಕಾಲುಡು ಪಾಕ ಸವಾಲಿನ ನಡುಟು ಈ ಸಂಘ ಶುರುವಾದಿತ್ತದು ಇತ್ತದ ಕಾಲುಡು ಪಂಥದ ನಡುಟು ಸವಾಲುಂಡು ಅವಿನ ಮಾತ ಮೀಡ್ದು ಸಹಕಾರ ಸಂಘ ಬುಲಿವಡು ಪಂಡದಾಂಡ ಸಮಾಧಾನ ಮನಸ್ಥ ವ್ಯವಹಾರ ಬಾರಿ ಅಗತ್ಯ ಅಂದು ಪಂಡೆರ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಸಭಾಲೇಸು ಉದಿಪನ ಮಲ್ತದ ಪಾತಿರ್ದು ಸಹಕಾರಿ ಕ್ಷೇತ್ರದ ಅಪ್ಪೆಯವರು ದಕ್ಷಿಣ ಕನ್ನಡ ಆದುಂಡು ರಾಜ್ಯಗೂ ಮರ್ಯಾದೆ ಕೊರ್ಪನ ಜಿಲ್ಲೆ ಆದಿತ್ತದ ಪ್ರಾಮಾಣಿಕ ಸೇವೆ ಬೊಕ್ಕ ವ್ಯವಹಾರ ನಿಂದಕ್ಕೆ ಕಾರಣ ಅಂದು ಪಂಡೆರ. ಸೇಫ್ ಲಾಕರ್ ಉದಿಪನ ಮಲ್ತಿನ ಸುಳ್ಯದ ಶಾಸಕರು ಭಾಗೀರಥಿ ಮುರುಳಿಯ ಪಾತಿರ್ದು ಎಡ್ಡೆಪು ಬಯಕೆಯರ ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳದ ಗುರುಕಾರ್ಯರು ಸುರೇಶ್ ಕುಳಾಲ್ ಗುರುಕಾರ್ಮೆ ವಹಿಸ್ದು ಪಾತಿರ್ದು ಸಂಘದ 18ನೇ ಶಾಖೆ ಜನವರಿ 14 ಬೋಳಿಯಾರಡು ಉದಿಪನಾಯರುಂಡು ಸಂಘದ ಅಭಿವೃದ್ಧಿಗೆ ಸಹಾಯ ಸಹಕಾರ ಕೊರ್ನ ಮಾತಿರಿಗಳ ಸೊಲ್ಮೆ ಸಂದಾವೆಂದು ಪಂಡಿರ. ಅಲಂಕಾರ ಪರಿಸರಡು ಸಹಕಾರ ಸಂಘ ಶಾಖೆ ಶುರುವಾಪನ ಬಗೆಟ್ ಪ್ರಚಾರ ಮಲ್ತಿನ ಊರ್ದಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಕುಲಾಲ ಸಂಘ ಬೆಂಗಳೂರದ ಗುರುಕಾರ್ಯರ ದಿವಾಕರ ಮೂಲ್ಯ ಠೇವಣಿ ಪತ್ರ ಬಿಡುಗಡೆ ಮಲ್ತೆರ. ಸ್ವಸಹಾಯ ಸಂಘದ ಸದಸ್ಯರಿಗೆ ಸಂಘದ ಬೂಕು ಕೊಡದು ಮರ್ಯಾದೆ ಮಲ್ತೆರ. ಪುತ್ತೂರು ಲ್ಯಾಂಪ್ ಸಹಕಾರ ಸಂಘದ ನಿರ್ದೇಶಕರು ಪೂವಪ್ಪ ನಾಯ್ಕ ಪುತ್ತೂರು ವಕೀಲರನ ಸಂಘದ ಪಣವು ಗುರುಕಾರ್ಯರು ಮಹೇಶ ಸವಣೂರು ಬ್ಯಾಂಕದ ಒತ್ತು ಗುರುಕಾರ್ಯರು ಜನಾರ್ದನ ಬೊಂಡಾಲ ಒಕ್ಕ ನಿರ್ದೇಶಕರು ಗಿರಾಕಿಲು ಕಾರ್ಯಕ್ರಮಟು ಪಾಲ್ಗೊಂಡಿರ. 1000 ಇವತ್ತು ಹತ್ರ ಸದಸ್ಯರನ್ನು ಕೂಡಿಟ್ಟುಕೊಂಡು ಕೆಲಸ ಮಾಡ್ತಾ ಬಂದಿರುವಂತಹ ಒಂದು ಸಂಸ್ಥೆ. 1000 ಕೋಟಿ ರೂಪಾಯಿಗಿಂತ ಹೆಚ್ಚು ಆರ್ಥಿಕ ವ್ಯವಹಾರ ನಡೆಸ್ತಾ ಇರುವಂಥ ಸಂಸ್ಥೆ. 17ನೇ ಶಾಖೆ ನರೇಂದ್ರ ಮೋದಿಯವರು ಕೂಡ 17ನೇ ತಾರೀಕಿಗೆ ಹುಟ್ಟಿದ್ರು. ಬ್ಯಾಂಕಿನಲ್ಲಿ ಅಧ್ಯಕ್ಷ ಸದಸ್ಯರಲ್ಲವು, ಅಲ್ಲಿಯ ಯಾರು ಕಾರ್ಯನಿರ್ವಹಣಾಧಿಕಾರಿ ಇರ್ತಾರ, ಅಲ್ಲಿಯ ಸಿಬ್ಬಂದಿಗಳಿರ್ತಾರ, ಅವರು ಬಂದ ಜನರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಅವರಿಗೆ ನೀನು ಸಾಲ ಕೊಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಅವರ ಡಾಕ್ಯುಮೆಂಟ್ ಎಲ್ಲ ರೆಡಿ ಇವತ್ತು ಇರುವುದಿಲ್ಲ ಅಂತಿದ್ರು ಅವನು ಬಂದವನು ಬೇಸರದಲ್ಲಿ ಹೋಗ್ಬಾರ್ದು.
ಬಂದ ತಕ್ಷಣ ಏನು ಬಂದಿರಿ ಅಂತ ಕೇಳಿ, ನಿಮಗಿಂತ ಸಣ್ಣವರಾಗಿರ್ಬೋದು, ಕೊಳಕು ಬಟ್ಟೆಯಲ್ಲಿ ಬಂದಿರ್ಬೋದು, ನೀವು ಟಿಪ್ ಟಾಪ್ ಟೈ ಎಲ್ಲ ಕಟ್ಟಿ ಒಳಗೆ ಕೂತಿರ್ಬೋದು, ಆದರೆ ಅವರು ಬಂದ ತಕ್ಷಣ ಅವ್ರ ಪ್ರೀತಿಯಿಂದ ಮಾತಾಡಿ ಖುಷಿ ಆಗ್ತದೆ. ಓ, ಅಲ್ಲಿ ಮ್ಯಾನೇಜರ್ ಪರವಾಗಿಲ್ಲಪ್ಪ, ದಾಲ ತೊಂದರೆ ಇದೆಯಾ, ಹೋದಷ್ಟು ನಮಸ್ತೆ ಮತ್ತು ಪಾತೇರಿರ ಅಂತ ಆಗ್ತದೆ. ಅದು ಮಾತಾಡಬೇಕು. ಗ್ರಾಹಕರು ಕಡಿಮೆ ಇದ್ದಂಥ ಕಾಲದಲ್ಲಿ ಅಮ್ಮೆಮ್ಮಳ ಬಾಳಪ್ಪರು ಪ್ರಾರಂಭ ಮಾಡಿದಂಥ ವ್ಯವಸ್ಥೆ ಇದೆ. ಇವತ್ತು ಜಗತ್ತು ಬೆಳೆದಿದೆ, ದೇಶ ಬೆಳೀತಾ ಇದೆ, ಜನರ ಸಂಪರ್ಕವು ಬೆಳೀತಾ ಇದೆ, ವ್ಯವಹಾರವು ಬೆಳೀತಾ ಇದೆ. ವ್ಯವಹಾರ ಬೆಳೀತಾ 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 ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗ್ತಾ ಇದೆ, ವ್ಯವಹಾರದಲ್ಲಿ ಮಾತ್ಸರ್ಯ ಹೆಚ್ಚಾಗ್ತಾ ಇದೆ, ವ್ಯವಹಾರದಲ್ಲಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದೆಲ್ಲ ದೊಡ್ಡ ಸವಾಲು ಇವತ್ತು. ನೀನೆ ಈ ಸವಾಲನ್ನು ಮೀರಿ ಈ ಸಂಸ್ಥೆಯನ್ನು ಮುನ್ನಡೆಸುವುದು ಹೇಳಿದರೆ ಅಷ್ಟು ಸುಲಭ ಇಲ್ಲ. ನಮ್ಮ ಬ್ಯಾಂಕ್ ಇಡೀ ಸಮಾಜಕ್ಕೆ ಎಡ್ಡೆ ಅವಡು ಪಂಡದ ಇನಿ ಬಂಟ್ವಾಳ ಸಮಾಜ ಬ್ಯಾಂಕ್ ಖಾಲಿ ಉಸರಿದ್ಯನ್ನಕ್ಲೆ ಕೊರ್ತುನ ಕಾಸು ಸಾಧಾರಣ ಆಜೆರ್ದು 8 ಲಕ್ಷ ಖಾಲಿ ಜಾಹೀರಾತು ಬಿಲ್ಲಿಂಗ್ ಐದು ನೆಕ್ ಕೊರ್ತುನ ಬ್ಯಾಂಕ್ ಕಾಸು 10 ಲಕ್ಷದ 16 ಲಕ್ಷ ಇಂಚೆನೆ ಎಗ್ಗಲ ಅಮೂಲ್ಯ ಸ್ವಸಹಾಯ ಗುಂಪುಲೆಗೆ ಕೊರ್ತುನ ಕಾಸು ಸಾಧಾರಣ 4 ಲಕ್ಷದ 5 ಲಕ್ಷ ಅಂಚನೆ ಲಾಭ 5 ಕೋಟಿ ಬರ್ತನಲ್ಲ ಆ 25 ಲಕ್ಷ ಜನಕುಲೆಗೆ ಉಪಕಾರ ಆಪುಂಡು. ಬರ್ಪುನ ಜನವರಿ 18 ಕುಡ್ಲಾಡ್ ನಡಪನ ಜಾಗತಿಕ ಬಿರುವೆರೆ ಗೊಬ್ಬುದ ಕೊಟ್ಟಡು ಬಿರುವೆರೆ ಸಮಾಜದ ಮಾತಾ ಸಂಘಲು ಪಾಲ್ದತೊನಡೊಂದು ಗೆಜ್ಜೆಗೆರೆ ಕ್ಷೇತ್ರದ ಮರ್ಯಾದೆ ಗುರುಕಾರ್ಯರು ಪೀತಾಂಬರ ಹೆರಾಜಿ ಪಂತೆರ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ನಡಪಾಯಿನ ಕ್ರೀಡೋತ್ಸವ ಸಮಾಲೋಚನಾ ಸಭೆಯನ್ನು ಉದಿಪನ ಮಲ್ತದ 6 ಪಾತೆರಿಯರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಕುಡ್ಲದ ನಿಲೆಟ್ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2020 ಜನವರಿ 18 ಕುಡ್ಲಡದಿ 1 ಸಜ್ಜೆರೆಗಾದ ಬಿರುವರಿ ಸಂಘಲನ ಪ್ರತಿನಿಧಿಲನ ಸಮಾಲೋಚನಾ ಸಭೆನ ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣೋಡು ನಡಪಾಯರ. ಯೂನಿಯನ್ ಪ್ರಧಾನ ಕಾರ್ಯಂತರ ಜೀವನ್ ಕುಮಾರ್ ಎತ್ಕೊಂಡಿರ ಸಂಘದ ಗುರುಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮಿಡ್ ನಡತಿನ ಸಭೆನ ಗೆಜ್ಜಿಕೆರೆ ಕ್ಷೇತ್ರದ ಮರ್ಯಾದೆ ಗುರುಕಾರ್ಯರ ಪೀತಾಂಬರ ಹೆರಾಜೆ ಉದಿಪನ ಮಲ್ತೆರ. ಪೀತಾಂಬರ ಹೆರಾಜೆ ಪಾತಿರ್ದ ನಾರಾಯಣ ಗುರುಕುಲನ ತತ್ವ ಸಂದೇಶದಂಚ ಸಾಮಾಜಿಕವಾದ ಸಂಘಟನೆ ಆಯರ ಕ್ರೀಡೋತ್ಸವ ಎಡ್ಡೆ ಕಾರ್ಯಕ್ರಮ ಬಿರುವೆರೆ ಸಮಾಜದ ಮಾತಾ ಸಂಘಲು ಎಂದೇಟು ಪಾಲ್ದೆತನೊಡೊಂದು ಪಂಡಿರ. ಇವತ್ತು ನೋಡಿ ಆತ್ಮಶಕ್ತಿ ಬ್ಯಾಂಕ್, ಗುರುದೇವ ಬ್ಯಾಂಕು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳು ನಮ್ಮದೇ ಇದೆ. ಮಹಿಳೆಯರದ್ದು ಅವ್ರದ್ದು 7 ಬ್ರಾಂಚ್ ಆಗಿದೆ. ಇದರಿಂದಾಗಿ ಆರ್ಥಿಕ ಶಕ್ತಿ ನಾವು ಪಡ್ಕೊಂಡಾಗ ನಮಗೆ ಅಲ್ಲಿ ಸ್ವಾವಲಂಬನೆ ಬರ್ತದೆ. ಸ್ವಾವಲಂಬನೆ ಬಂದಾಗ ಮಕ್ಕಳನ್ನು ವಿದ್ಯಾಭ್ಯಾಸ ಕಡೆಗೆ ಗಮನ ಕೊಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ವಿದ್ಯೆಯಿಂದ ಮಾತ್ರ ಎಲ್ಲ ಕಷ್ಟಗಳನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಮಕ್ಕಳು ವಿದ್ಯಾವಂತರಾದ್ರು ಆದರೆ ಒಂದು ಸರಿದಾರಿಯಲ್ಲಿ ಹೋಗ್ತಾರೆ. ಇಲ್ಲಾಂದ್ರೆ ವಿದ್ಯಾವಂತರಾಗಿಲ್ಲ ಅಂದ್ರೆ ಮಕ್ಕಳೆಲ್ಲ ದುಶ್ಚಟಗಳಲ್ಲಿ ದಾಸರಾಗಿ ಮುಂದೆ ಎಲ್ಲೋ ಕ್ರಿಮಿನಲ್ಸ್ಗಳಾಗುವಂಥ ಅವಕಾಶಗಳೇ ಹೆಚ್ಚು ಅಂತ ಕಾಣುತ್ತೆ. ಅದರಿಂದ ವಿದ್ಯಾವಂತರಾಗಬೇಕು. ವಿದ್ಯೆಗೆ ಏನೇನು ಸಹಕಾರ ಕೊಡ್ತಾರೋ ಅವರು ನಮಗೆ ನಿಜವಾದ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ. ಅವರ ತತ್ವದ ಪ್ರಕಾರ ವಿದ್ಯೆಗೆ ಯಾರ್ಯಾರು ಮಾದರಿ ಆಗ್ತಾರ ಮತ್ತು ಅದಕ್ಕೆ ಸಹಾಯ ಮಾಡ್ತಾರ, ಹಾಸ್ಟೆಲ್ಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅವರು ನಿಜವಾಗಿ ನಮಗೆ ನಾರಾಯಣ ಗುರುಗಳು ಅಂತ ಹೇಳಿಕೊಂಡು. ಕ್ರೀಡೋತ್ಸವದ ಸಲಹೆಗಾರರು ಪುರುಷೋತ್ತಮ ಪೂಜಾರಿ ಕ್ರೀಡೋತ್ಸವದ ಬಗ್ಗೆ ಮಾಹಿತಿ ಕೊರಿಯರ. ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮಿದ ಪಾತ್ರ ಪಂಡದ 113 ವರ್ಷಲ ಇತಿಹಾಸ ಉಪ್ಪುನ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಬಿರುವೆರೆನ ಸುರುತ ಸಂಘಟನೆ ಬರವು ಸಂಘ ಒತ್ತುಕೊರೊಂದುಂಡು ವರ್ಷಲ 5 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಪಟ್ಟೊಂದಿತ್ತದು. ಕುಂಜತ್ತ ಬೆಳ್ದ ಇನ್ನು ಮಾಳಿಗೆದ ಹಾಸ್ಟೆಲ್ ಕಟ್ಟದಂಡು ಪೊಂಜೋಲೆಗೆ ಸ್ವಸಹಾಯ ಸಂಘ ಮಲ್ದಂಡು ಬರ್ಪನ ಜನವರಿ 18 ಜಾಗತಿಕ ಗೊಬ್ಬುದ ಕುಟನು ಕುಡ್ಲದ ನೆಹರು ಮೈದಾನ ಉಡ್ದಿ ಒಂದುಂಡು ಅಂಜೋಲೆ ಕಬಡ್ಡಿ ಬೊಕ್ಕ ವಾಲಿಬಾಲ್ ಪೊಂಜೋಲೆಗೆ ಕಬಡ್ಡಿ ಬೊಕ್ಕ ಥ್ರೋಬಾಲ್ ಪಂತ ನಡಪರುಂಡೊಂದು ನವೀನ್ ಚಂದ್ರ ಡಿ ಸುವರ್ಣ ಪಂಡಿರ. ಮಂಗಳೂರಿನಲ್ಲಿ ಪ್ರಥಮವಾಗಿ ವಿದ್ಯಾರ್ಥಿ ಬಿಲ್ಲವ ಹಾಸ್ಟೆಲ್ ನಿರ್ಮಿಸಿದ್ದೇವೆ. ಮಂಗಳೂರಿನ ಕುಂಜತ ಬೈಲಿನಲ್ಲಿ 5 ಮಹಡಿಯ ಸುಸಜ್ಜಿತವಾದ ಬಿಲ್ಲವ ಹಾಸ್ಟೆಲ್, ದಿವಂಗತ ದಾಮೋದರ ಸುವರ್ಣ ವಿದ್ಯಾರ್ಥಿ ನಿಲಯ ಬಿಲ್ಲವ ಹಾಸ್ಟೆಲ್ ಈಗಾಗಲೇ ಸುಮಾರು 100 ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಒಂದು ಕಡೆ ನಮ್ಮ ಸಮಾಜದ ಅರ್ಧವಸಿ ಸಮಾಜದಲ್ಲಿ ಅರ್ಧಕ್ಕಿಂತಲೂ ಮಹಿಳೆಯರಿದ್ದಾರೆ ಹೆಚ್ಚಾಗಿ. ಈ ಮಹಿಳೆಯರು ಸಮಾಜದ ಮುಖ್ಯವಾಹಿನಿ ಬರಬೇಕು, ಅವರು ಸ್ವಾವಲಂಬಿ ಆಗಿ ಸ್ವಾಭಿಮಾನಿಗಳಾಗಿ ಸಮಾಜದಲ್ಲಿ ಕಾರ್ಯವಹಿಸಿಕೊಳ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳ ಸ್ಥಾಪನೆ,
ಅದೇ ರೀತಿ ಪ್ರಥಮವಾಗಿ ಮಹಿಳೆಯರಿಂದಲೇ ನಡೆಸಲ್ಪಡುವಂತಹ ಶ್ರೀ ಆರ್ಥಿಕ ಸಂಸ್ಥೆ ಶ್ರೀ ಗುರು ಸಹಕಾರಿ ನಿಯಮಿತ ಇದನ್ನು ಸ್ಥಾಪಿಸಿ ಸುಮಾರು ಈಗ 7 ಶಾಖೆಗಳಿವೆ. ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಉತ್ತಮ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ. ಗೊಬ್ಬುದ ಜತೆ ಸಂಚಾಲಕರು ಸತೀಶ್ ಕರ್ಕೆರ, ಲೋಕನಾಥ ಅಮೀನ್, ಕೆಟಿ ಸುವರ್ಣ, ಗೊಬ್ಬುದ ಸಮಿತಿ ಕಾರ್ಯಂತರ ಸದಾನಂದ ಪೂಜಾರಿ, ಪಣವದ ಗುರುಕಾರ್ಯರು ಜಯಪ್ರಕಾಶ್, ಬಿರುವೆರೆ ಪಂಜೋಲೆನ ಸಂಘದ ಗುರುಕಾರ್ತಿ ಸುಮಲತಾ ಎನ್ ಸುವರ್ಣ, ನಮ್ಮಕುಡ್ಲ ಚಾನೆಲ್ ನಿರ್ದೇಶಕರಲ್ಲಿ ಲಕ್ಷ ಬಿ ಕರ್ಕೆರ ಸಬಿಟ್ಟು ಪಾಲ್ದೊಂಡಿರು. ಶಕೀಲ ರಾಜ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಬಂಟ್ವಾಳ ತಾಲೂಕದ ಪೆರುವಾಯಿ ಫಾತಿಮಾ ಮಾತೆ ಎಂಗ್ರೇಜ್ಡ್ ಪೆರುವಾಯಿ ಕ್ಯಾಥೋಲಿಕ್ ಸಭಾ ಘಟಕದ ನಿಲೆಟ್ ಗಾಡಿಲಿನ ಆಶೀರ್ವಾದ ಕಾರ್ಯಕ್ರಮ ಐತಾರ ನಡೆತಂಡ. ಬಂಟ್ವಾಳ ತಾಲೂಕದ ಪೆರುವಾಯಿ ಫಾತಿಮಾ ಮಾತೆ ಇಂಗ್ರೇಜ್ಡ್ ಪೆರುವಾಯಿ ಕ್ಯಾಥೋಲಿಕ್ ಸಭಾ ಘಟಕದ ನಿಲೆಟ್ ಗಾಡಿಲಿನ ಆಶೀರ್ವಾದ ಕಾರ್ಯಕ್ರಮ ಐತಾರ ನಡೆತಂಡ. ಇಂಗ್ರೇಜಿದ ಧರ್ಮಗುರು ಬೊಕ ಕ್ಯಾಥೋಲಿಕ್ ಸಭಾ ಪೆರುವಾಯಿ ಘಟಕದ ಆಧ್ಯಾತ್ಮಿಕ ನಿರ್ದೇಶಕರ ಸೈಮನ್ ಡಿಸೋಜಾ ಕಾಂಡದ ಬಲಿಪೂಜೆದ ಬೊಕ್ಕ ಗಾಡಿಲಿನ ಆಶೀರ್ವಾದ ಕಾರ್ಯಕ್ರಮ ನಡಪಾದು ಕೊರಿಯರ. ಗಾಡಿಲು ಬೊಕ ಐನು ಬುಡುಪುನಕ್ಲು ಬೊಕ್ಕ ಗಾಡಿಲಿಡ್ ಸಂಚಾರ ಮಲ್ಪನಕ್ಲನ ರಕ್ಷಣೆದ ದಿಟ್ಟಿಡ್ ಇಸೇಸಾದ ಪ್ರಾರ್ಥನೆ ಮಲ್ತಿರ. ದೇವ್ಯರ್ನ ಆಶೀರ್ವಾದ ನಟ್ಟದ ಪ್ರಾರ್ಥನಾ ಪದ ಪಂಡ್ಯರ. ಕ್ಯಾಥೋಲಿಕ್ ಸಭಾ ಪೆರುವಾಯಿ ಘಟಕದ ಗುರುಕಾರ್ಯರ ರಾಲ್ಫ್ ಡಿಸೋಜಾ, ಇಂಗ್ರೇಜಿದ ಒತ್ತು ಗುರುಕಾರ್ಯರ ಡೇನಿಸ್ ಮುಂತೆರ ಕಾರ್ಯಂತೆರ ವೈಲೆಟ್ ಕುವೆಲ್ಲೊ ಬೊಕ ಭಕ್ತಿರ ಈ ಪುರ್ತುಡಿತ್ತೆರ. ಮಠದ ಜೀರ್ಣೋದ್ಧಾರ ಕಾರ್ಯಗೂ ಕಾಲ ಕೂಡ್ದು ಬೈದಂಡ. ಭಗವಂತೆ ಶಕ್ತಿ ಕೊರಡಂದ ಶ್ರೀಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಪಂತೆರ ಬೆದ್ರದ ಅಲಂಕಾರ ಶ್ರೀ ಜಗದ್ಗುರು ಅಯ್ಯ ಸ್ವಾಮಿ ಮಠದ ಜೀರ್ಣೋದ್ಧಾರಲೆ ಕೊಡೋ ಶ್ರೀ ಗುರು ವಿಶ್ವಕರ್ಮ ಯಜ್ಞ ಬೊಕ ಮುಷ್ಟಿ ಕಾಣಿಕೆ ಸಮರ್ಪಣೆದ ಸಭೆಟಾರ್ ಆಶೀರ್ವಚನ ಕೊರಿಯರು. ಬೆದ್ರದ ಅಲಂಕಾರ ಶ್ರೀ ಜಗದ್ಗುರು ಅಯ್ಯ ಸ್ವಾಮಿ ಮಠ ಜೀರ್ಣೋದ್ಧಾರ ಇರಿತದ ಆಲೆಕ್ಕೊಡು ಶ್ರೀ ಗುರು ವಿಶ್ವಕರ್ಮ ಯಜ್ಞ ಬೊಕ ಮುಷ್ಟಿ ಕಾಣಿಕೆ ಸಮರ್ಪಣೆದ ಕಾರ್ಯಕ್ರಮ ಐತಾರ ನಡೆತಂಡ. ಶ್ರೀ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಬೊಕ ಅರೆವಾದನಹಳ್ಳಿ ವಿಶ್ವಗುರು ಜಗದ್ಗುರು ಪೀಠದ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ರೀತದ ಶ್ರೀ ಗುರು ವಿಶ್ವಕರ್ಮ ಯಜ್ಞ ನಡಪಾದ ಪೂರ್ಣಾಹುತಿ ಪೂಜೆ ಮಲ್ತೆರ. ಮುಷ್ಟಿ ಕಾಣಿಕೆದ ಧಾರ್ಮಿಕ ಸಭೆಟ್ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ಎನ್ ಕೇಶವ ತಂತ್ರಿ ಗುರುಕಾರ್ಯ ವಹಿಸ್ತು ಪಾತರೆಲ್ಲ ಎದುಕೊಂಡೆರ. ಶ್ರೀಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಶ್ರೀಮಠದ ಜೀರ್ಣೋದ್ಧಾರ ಕಾರ್ಯಗೂ ಕಾಲ ಕೂಡ್ದು ಬೈದಂಡ. ಈ ಯೋಜನೆಗೆ ಭಗವಂತೆ ಶಕ್ತಿ ಕೊರಡ ಮಾತಾಮಠ ಮಂದಿರಲು ಸಹಾಯ ಸಾಕಾರ ಕೊರಡಂದು ಎಡೆಬು ಬೇಕೇರ. ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಅಯ್ಯ ಜಗದ್ಗುರು ಮಠ ಗೋಚಾರು ಬರಂದಿನ ಶಕ್ತಿ ಹೊಂದುದಿತ್ತದ ಗುರುಕ್ಲೆನ ಅನುಗ್ರಹ ಹೊಟ್ಟು ಕ್ಷೇತ್ರ ಅಭಿವೃದ್ಧಿ ಆವಡಂದು ಪಂಡ್ಯರ. ಶ್ರೀ ಅಯ್ಯ ಜಗದ್ಗುರು ಮಠ ಜೀರ್ಣೋದ್ಧಾರಗು ಮಾತೆರ್ಲ ಮುಷ್ಟಿ ಕಾಣಿಕೆ ಸಮರ್ಪಣೆ ಮಲ್ತೆರ. ಶಾಸಕರು ಉಮಾನಾಥ ಕೋಟ್ಯಾನ್, ದುಮ್ಮುದ ಮಂತ್ರಿ ಅಭಯಚಂದ್ರ ಜೈನ್, ಅಲಂಗಾರ ಇಂಗ್ರೇಜಿದ ಧರ್ಮಗುರು ಮೆಲ್ವಿನ್ ನೊರೋನ್ನ, ಬೆದ್ರಾ ಪುರಸಭೆತ ಗುರುಕಾರ್ಯರ ಜಯಶ್ರೀ ಕೇಶವ, ಚೌಟ್ಯರ್ನ ಅರಂತಲ್ದ ಕುಲದೀಪ ಎಂ, ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಮಿಥುನ್ ರೈ, ವಿಶ್ವಕರ್ಮ ಒಕ್ಕೂಟದ ಗುರುಕಾರ್ಯರು ಮಧು ಆಚಾರ್ಯ, ಹಾಸನದ ಉದ್ಯಮಿ ಮಧುಕುಮಾರ್, ವಾಸ್ತುಶಿಲ್ಪಿ ಉಮೇಶ್ ಆಚಾರ್ಯ, ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಧನಂಜಯ ಪಾಲ್ಕೆ, ಎಂಕೆ ಬಾಲಕೃಷ್ಣ ಆಚಾರ್ಯ ಉಳಿಯ, ಮಠದ ಮ್ಯಾನೇಜರ್ ವಿಶ್ವನಾಥ ಪುರೋಹಿತ್, ಉದ್ಯಮಿ ಶ್ರೀಪತಿ ಭಟ್ ಬೆದ್ರಾ, ಎಸ್ಕೆಎಫ್ ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರು ಪ್ರಜ್ವಲ್ ಆಚಾರ್ಯ, ಪುರಸಭಾ ಸದಸ್ಯರು ಪಿಕೆ ಥೋಮಸ್, ಬೆದ್ರಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರ ಹರ್ಷವರ್ಧನ ಪಡಿವಾಳ್, ಸಮಿತಿದ ಕಾರ್ಯಂತರ ಪುರಂದರ ಪುರೋಹಿತ್, ಸಂಘಟನಾ ಕಾರ್ಯಂತರ ಹರೀಶ್ ಪುರೋಹಿತ್ ಪಾಲ್ದೊಂಡಿರ. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ತಿರ. ಧಾರ್ಮಿಕ ಸಭೆದ ಬೊಕ ಅರ್ಕುಳ ಸುಬ್ರಾಯ ಆಚಾರ್ಯ ನೆಂಪದ ಪ್ರಶಸ್ತಿ ಕೊರ್ಪನ ಬೊಕ ತಾಳೆಮದ್ದಲ ಕೂಟ ನಡೆತಂಡ. ಸಮಾಜ ಬಾಂಧವರ ಎಲ್ಲರ ಸಹಕಾರ ಇದಕ್ಕೆ ಇರಲಿ. ಎಲ್ಲ ಮಠಗಳ ಸಹಕಾರವೂ ಕೂಡ ಇರ್ತದೆ. ಸಮಾಜ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸಿ ಆದಷ್ಟು ದೀರ್ಘವಾಗಿ ಇದನ್ನು ಮುಂದೆ ಎಳೆದುಕೊಂಡು ಹೋಗದೆ ಶೀಘ್ರವಾಗಿ ಮಾಡುವ ಹಾಗೆ ಭಗವಂತ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ, ಇಡೀ ಜಗತ್ತಿನ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಬೇಕಾದಂಥ ಶಿಲ್ಪಕಲೆ
ಕಲೆಗಳನ್ನು ಕೊಟ್ಟಂಥವರು. ಒಂದು ಕಡೆ ಧಾರ್ಮಿಕ ಕೇಂದ್ರಗಳನ್ನು ಉಳಿಸ್ಕೊಳ್ಳಿಕ್ಕೆ ಧಾರ್ಮಿಕ ಕೇಂದ್ರಗಳ ನಿರ್ಮಾಣ, ಸಾಮಾನ್ಯ ಜೀವನಕ್ಕೆ ಬೇಕಾದಂಥ ಉಪಕರಣಗಳ ಅವಶ್ಯಕತೆಯ ಪೂರೈಕೆ, ಹೀಗೆ ಎರಡನ್ನೂ ಅಳವಡಿಸಿಕೊಂಡು ಬಂದಂಥವರು. ವೇದಾಧ್ಯಯನವನ್ನು ಮಾಡಿದ್ರು, ಶಿಲ್ಪಾಧ್ಯಯನವನ್ನು ಮಾಡಿದ್ರು, ಶಿಲ್ಪದ ಮುಖಾಂತರ ಧಾರ್ಮಿಕ ಕ್ಷೇತ್ರಗಳನ್ನು ಬೆಳೆಸಿದ್ರು. ಪದ್ಮಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂರನ ಪದಕ್ಲೆನ 24 ಗಂಟೆ ಬುಡಂದೆ ಪಂಡದ ವಿಶ್ವ ದಾಖಲೆ ಮಲ್ತಿನ ವಿದ್ವಾನ್ ಯಶವಂತ್ MGರಿಗೆ ಮೆಚ್ಚುಗೆ ಸಂದಾವನ ಲೇಸು ಕುಡ್ಲದ ಪುರಭವನುಡು ನಡೆತಂಡ. ಪದ್ಮಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂರನ ಪದುಕ್ಲೆನ 24 ಗಂಟೆ ಬುಡಂದೆ ಪಂಡದ ವಿಶ್ವ ದಾಖಲೆ ಮಲ್ತಿನ ವಿದ್ವಾನ್ ಯಶವಂತ MGರಿಗೆ ಜನಮಾನಸ ಗೌರವ ಸಮಿತಿದ ನಿಲೇಟ್ ಮೆಚ್ಚುಗೆ ಸಂದಾವನ ಲೇಸು ಕುಡ್ಲದ ಕುದುಮಲ್ ರಂಗರಾವ್ ಪುರಭವನುಡು ಐತಾರ ಅಟ್ಟಣೆ ಮಲ್ತದಿತ್ತರ. ದುಂಬುದ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಬಿನ್ನೆರ್ನ ಒಟ್ಟುಗು ಕಾರ್ಯಕ್ರಮ ಉದ್ದೀಪನ ಮಲ್ತೆರ. ನಳಿನ್ ಕುಮಾರ್ ಕಟೀಲ್ ಪಾತಿಡ್ದು ವಿದ್ವಾನ್ ಯಶವಂತ ನಮ್ಮ ಜಿಲ್ಲೆದ ಕೀರ್ತಿನ ದೆರ್ತು ಪತದೆರ ಅರಿಗೆ ಜಿಲ್ಲೆದ ಜನಕ್ಲನ ಪರವಾದ ಮೆಚ್ಚುಗೆ ಸಂದಾವೆ. ಒರಿ ಸಾಧಕನ ಸಾಧನೆ ಇಂಚಿನ ಅಂದು ಸಮಾಜ ಗುರ್ತು ಮಲ್ಪನಗ ಅರೆನ ಎತ್ತರ ಜನಕ್ಲಿಗೆ ತೆರೆಯೋಣೊಂದು ಪಂಡ್ಯರ. ಒಬ್ಬ ಸಾಧಕ ಇವತ್ತು ಇಷ್ಟು ಎತ್ತರಕ್ಕೆ ಏರಿದ ಕಾರಣ ಇಡೀ ಜಿಲ್ಲೆಯ ಜನತೆ, ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನುವಂಥದ್ದು ಪ್ರಾಮುಖ್ಯ ಅಲ್ಲ, ಇಡೀ ಜಿಲ್ಲೆಯ ಜನತೆ ಈ ಕಾರ್ಯವನ್ನು ಸಂಭ್ರಮಿಸಿದ್ದಾರೆ. ನಿಮ್ಮ 24 ಗಂಟೆಗಳ ಕೊಡುಗೆಯನ್ನು ನೋಡಿದ್ದಾರೆ. ಆ ದೊಡ್ಡದಾಗಿರ್ತಕ್ಕಂಥ ಸಾಧನೆಗೆ ಇಡೀ ಜಿಲ್ಲೆಯ ಜನತೆಯ ಮಾನ್ಯತೆ ಇದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನೀವು ಮುಂದಿನ ದಿನಗಳಲ್ಲಿ ದೇಶದ ಅತಿದೊಡ್ಡ ಸಂಗೀತಗಾರನಾಗಿ ಮೂಡಿ ಬನ್ನಿ, ಇನ್ನಷ್ಟು ಪ್ರಶಸ್ತಿಗಳು, ಪದ್ಮಭೂಷಣಂಥ ಪ್ರಶಸ್ತಿಗಳು ನಿಮಗೆ ಲಭಿಸಲಿ, ಒಬ್ಬ ದೊಡ್ಡ ಶ್ರೇಷ್ಠ ಗಾಯಕನಾಗಿ ಬರುವಂಥ ಶಕ್ತಿಯನ್ನು ಆ ತಾಯಿ ದುರ್ಗಾಂಬೆ ನಿಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ, ನಿಮಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಹಿನ್ನೆಲೆ ಗಾಯಕರುಗಳಿಗೆ, ಹಿನ್ನೆಲೆ ನಿಮ್ಮ ತಂಡಗಳಿಗೆ ಮತ್ತು ನಿರಂತರವಾಗಿ ನಿಮಗೆ ಸಾಧನೆಗೆ ಅವಿರತವಾಗಿರ್ತಕ್ಕಂಥ ನಿಮ್ಮ ಪರಿಶ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಮತ್ತು ನೀವು ಇನ್ನಷ್ಟು ಎತ್ತರಕ್ಕೆ ಹೋಗಿ ಅಂತ ಹೇಳುವಂಥ ಎಲ್ಲ ಮನಸ್ಸುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಿನ್ನೆರ್ನ ಒಟ್ಟುಗು ನಳಿನ್ ಕುಮಾರ್ ಕಟೀಲ್ ಸಂಗೀತ ಸಾಧಕೆ ಯಶವಂತ MG ಬೊಕ್ಕರನ ಬುಡಿದಿಗ ಮೆಚ್ಚುಗೆದ ಮರ್ಯಾದೆ ಮಲ್ತೆರ. ಮೆಚ್ಚುಗೆದ ಮರ್ಯಾದೆ ತೊಂದು ಯಶವಂತ ಪಾತಿಡ್ದು ಸಂಸ್ಕಾರದ್ದು ಸಂಸಾರನು ಒಟ್ಟು ಸೇರಾವುಲಿಂದ ಪಂಡದು ಕೊರ್ನ ಬಾಲಸುಬ್ರಹ್ಮಣ್ಯರು ಒಟ್ಟುಗು ಎಡ್ಡೆ ರೀತಿ ನಡೆದವರ ಅಂಚಿನ ಮಹಾನ್ ಗಾಯಕರಿಗೆ ಎಂಚಿನಾಣಲ ಕೊಡುಗೆ ಕೊರಡೊಂದು ಆಸೆ ಇತ್ತಂಡು ಹಿಡ್ದು ಸೃಷ್ಟಿಯಾಯಿನ ವಿಶ್ವ ದಾಖಲೆ ಇಂದಕ್ಕೆ ಸಹಕಾರ ಕೊರನ ಪ್ರತಿಯೊರ್ಯಗ್ಲ ಸೊಲ್ಮೆ ಸಂದಾವೆಂದು ಪಂಡ್ಯರ. ನನಗೆ ಅನಿವಾರ್ಯವಾಗಿ ಬೆಂಗಳೂರಿಂದ ಕಾಲ್ ಬಂತು, ಯಶವಂತ್ ಒಂದು ಒಳ್ಳೆ ಗೀತೆ ಇದೆ, ನೀವು ಹಾಡಿ ತೋರಿಸ್ಬೇಕು ಇಮ್ಮಿಡಿಯೇಟ್ ಅಂತ. ನಾನು ಸ್ಟುಡಿಯೋಕ್ಕೆ ಹೋಗಿ ನೋಡ್ತೇನೆ, ಹಾಡಿ ಆದಮೇಲೆ ಕೊನೆ ಕೇಳಿದೆ, ಕೊನೆಯಲ್ಲಿ ಎಂಡಿಂಗ್ ಬರುವಾಗ ಪ್ರಕಾಶ್ ಅಣ್ಣನ ಹೆಸರು ಇದೆ, ಹಾಗಾದಕ್ಕೆ ಕೃತಜ್ಞತೆ ಅನಿಸಿತು. ನೆಕ್ಸ್ಟ್ ಮೊನ್ನೆ ಮೋದಿಜಿಯವರ ಬರ್ತ್ಡೇಗೆ ಮತ್ತೊಂದು ಇದೇ ರೀತಿಯಾಗಿ 3 ದಿನದೊಳಗೆ ಕಂಪೋಸ್ ಮಾಡಿ ಹಾಡಿ ಅವ್ರು ಕಳಿಸ್ಕೊಟ್ಟೆ. ನಮ್ಮ ಹರ್ಷಣ್ಣ ಮುತಾಲಿಕ್ ಅವರ ನೇತೃತ್ವದಲ್ಲಿ, ಅರುಣ ಭಟ್ ಅವರ ಸಾಹಿತ್ಯದಲ್ಲಿ. ಇಂಥದ್ದೆಲ್ಲ ಏನಪ್ಪ ಅಂದರೆ ತುಂಬ ಒಂದು ಒಳ್ಳೆಯ ವಾತಾವರಣ, ಬಹಳಷ್ಟು ಖುಷಿಯನ್ನು ಕೊಟ್ಟದ್ದು. ಆಮೇಲೆ ನಮ್ಮ ದಾಖಲೆಯನ್ನು ಮಾಡಿದಾಗ ಎಷ್ಟೋ ಜನ ಖುಷಿಯಿಂದ ಬಂದು ಕೂತವರು ಇದ್ದಾರೆ. ಒಂದು 10% ಜನ ಇವು ಹಾಡ್ತಾನೆ ಇಲ್ವಾ, ಧ್ವನಿ ಹೋಗಲಿ ಅಂತ ಹೇಳಿದವರು ಕೂಡ ಇದ್ದಾರೆ. ಆದರೆ ಅವ್ರದ್ದೆಲ್ಲ ಆಶೀರ್ವಾದ. ಹಾಗಾಗಿ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಇದೇ ರೀತಿಯಾಗಿರಲಿ ಅಂತ ಹೇಳುತ್ತಾ, ಇವತ್ತಿನ ಈ ಒಂದು ಜನಮಾನಸ ಏನು ಒಂದು ಅಭಿನಂದನೆ, ಇದು ನೊಬೆಲ್ ಬಹುಮಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠ ಅಂತ ಎಣಿಸಿಕೊಂಡಂಥವನು ನಾನು. ಯಾಕೆಂದರೆ ಈ ಗೌರವ ಯಾರಿಗೂ ಸಿಗ್ಲಿಕ್ಕಿಲ್ಲ. ಕಾರ್ಯಕ್ರಮದ ಪಾಲ್ದಿತ್ತೊನ್ನ MRG ಗ್ರೂಪ್ದ ಗುರುಕಾರ್ಯರ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಶಾಸಕರಾಯಿನ ವೇದವ್ಯಾಸ ಡಿ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಗುರ್ಮೆ ಸುರೇಶ್ ಶೆಟ್ಟಿ ಈ ಪೊರ್ತುಡಿತ್ತೆರ. ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಪಾತಿಡ್ದು ನರಮಾನ್ಯನ ಸಾಧನೆದ ಪಿರವು ಬುಡಂದೆ ಪ್ರಯತ್ನ ಒಪ್ಪೊಡು ಯಾಲ್ನ ಬಾಲಸುಬ್ರಹ್ಮಣ್ಯರನ ಅಭಿಮಾನಿ ಕಲೆ ಪ್ರತಿಭೆದಂಚೆ ಶ್ರೀಮಂತಿಕೆದ ಎದುರು ಬೇತ ಉಲ ಇಜ್ಜಿ ಯಶವಂತರನ ಬದುಕು ಬಂಗಾರ ಆವಡಂದು ಪಂಡ್ಯರ. ಬಹುಶಃ ಇವತ್ತು ಯುವಕನ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು 3,500 ಪ್ರೋಗ್ರಾಮ್ ಕೊಟ್ಟಿರ್ಬೋದು ಈ ದೇಶ ವಿದೇಶದಲ್ಲಿ. ಯುವಕನ ಸ್ವರ, ಆ ಹಾಡು ಮನುಷ್ಯನ ಹತ್ರ ಎಷ್ಟು ದುಡ್ಡು ಇದ್ದರೂ ಅದು ವ್ಯರ್ಥ. ನೀವೆಲ್ಲ ಕೂತಿದ್ದೀರಿ ಅಲ್ಲ, ಆ ಹಾಡು ಕೇಳುವಾಗ ನಿಮ್ಮ ಶ್ರೀಮಂತಿಕೆ, ಆ ಕಿವಿಯ ಹಾಡು ಕಿವಿಯಲ್ಲಿ ಕೇಳೋದು, ಕಣ್ಣಲ್ಲಿ ನೋಡೋದು, ಅದರಷ್ಟು ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೆಚ್ಚುಗೆದ ಮರ್ಯಾದೆ ಸದಿವನ್ನ ಜನಮಾನಸ ಗೌರವ ಸಮಿತಿ ಗುರ್ಕಾರ್ಯರು ಸುಶಾಂತ್ ಭಂಡಾರಿ ಗುರ್ಕಾರ್ಮೆದ ಪಾತರ ಪಂಡದ ಪೂತ ಒಟ್ಟುಗು ಬಲ್ಲಲ ದೇವೇರ್ನ ಪಾದ ಸೇರುಡೊಂದು ಪಂಪನಂಚ ಅರನ ಸಾಧನೆ ನಡೆದು ಇಂಕಲ ಮರ್ಯಾದೆ ತಿಕ್ಕಂಡ ಯಶವಂತ್ 24 ಗಂಟೆ ಪದ ಪಂಡದ ದಾಖಲೆ ಮಲ್ತಿನೆತ ಒಟ್ಟುಗು ಎಲ್ಪ ಕೊಪ್ಪಿ ನೀರು ಪಡೆದಲ ದಾಖಲೆ ಮಲ್ತದೆರಂದು ಪಂಡ್ಯರ.
ಭಾಳ ವರ್ಷದಿಂದ ಸುಮಾರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನು ಸುಮಾರು ಶುರುವಾಗಿ ಪ್ರೇರಣೆ ನೀಜಿಟ್ಟುಗೋದು ಪ್ರೇರಣ ಒಂಜೆಲ್ಲ ಕಾರ್ಯಕ್ರಮ ಮಲ್ಪುಗಾತ ಇನ್ನೊಂಜಿ ಸಹಕಾರ ಬೋಡಿ ಇಂಕನ್ ಅಂಡ ಆರ್ನ ಒಂಜೇ ಪಾತ್ರೆ ಈರು ಮನ್ಪುಲೆ ಪೋಲೆ ಯಾನು ಅರಡ ಒಂಜಿ 25 ಸರಕೆಂಡ ಆತೇನ ಮಾರಾಯ ಅಂದೆ ಐಕಿತ್ತು ಯಾನಾರ ಮಲ್ಲಗೆಂಡ ಶುರು ಮಲ್ತೈತೆ ಇತ್ತೈತೆ ಇಲ್ಲಕೇನು ಹೆಣ್ಲೆಕೆಂಡಾರಿಗೆ ಇಲ್ಲೇ ದೋಜುನು ಅಂಚದು ಪ್ರವೀಣಣ್ಣ ಈರ್ನ ಸಹಕಾರಗಳನ್ನ ಸಂಪೂರ್ಣವಾದ ಎನ್ನ ಅಭಿನಂದನೆ ಉಂಡು ಅಂಚನೆ ಎನ್ನ ಕಾರ್ಯಕ್ರಮ ಹೂಗೊಟ್ಟದು ಮಾತೆಲ್ಲ ಬೈದಾರು ಪೊರ್ತು ಕರೀದನು ನಿಕ್ಲೇಗ್ಲ ಮಾತೆರೆಲ್ಲ ಎನ್ನ ಉಡಲ್ ದಿಂಜಿನ ಅಭಿನಂದನೆ ಕೊರೊಂದಿಲ್ಲ ಅಂಚನೆ ಎನ್ನ ಹಿತೇಶಿ ಮಾತೆರ್ಲ ಎಂಗಲ್ನ ಜನಮಾನಸ ಗೌರವ ಸಮಿತಿ ದಕ್ಲೆಗ್ಲ ಎನ್ನ ಬೆರಿಟು ಅಂತದ್ದು ಎಂಕ ಮಾತೆರ್ಲ ಪ್ರತಿ ಒಂಜಿ ವಿಚಾರಡ್ಲ ಎಂಕ ನಿಗಲು ಸಹಕಾರ ಕೊರಿಯಾರು ಅಂಚನೆ ನಮ್ಮೊಂಜಿ ಪ್ರೀತಿ ವಾತ್ಸಲ್ಯ ಬಾಂಧವ್ಯ ನಮ್ಮ ಸಂಗೀತ ಲೋಕ ನಮ್ಮೊಂಜಿ ಹವ್ಯಾಸಿ ಗಾಯಕಿಯರು ಎಂಗಲು ಮಾತೆರ್ಲ ಎಂಗ್ಲೆಗ್ ಮಾತೆರ್ಲ ಒಂಜಿ ಒಗ್ಗಟ್ಟು ಇಂಚನೆ ಉಪ್ಪಡು. ಕಾರ್ಯಕ್ರಮದ ಅಕ್ಕೀರಿಗೆ ಯಶವಂತ್ ಸಿನಿಮಾ ಪದಕಗಳನ್ನು ಪಂಡದ ಮಾತರೆಗಳ ಖುಷಿ ಕೊರಿಯರ ಉದ್ಯಮಿಲಾಯಿನ ಪ್ರವೀಣ್ ಸುವರ್ಣ ಸುನಿಲ್ ಜೋನಸ್ ತುಳು ನಾಟಕ ಕಲಾವಿದರ ಒಕ್ಕೂಟದ ಗುರುಕಾರ್ಯರು ಕಿಶೋರ್ ಡಿ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಮೀಚಾರು ಹರಿ ಮೀನಾಕ್ಷಿ ದೋಟ ಸುರೇಶ್ ಶೆಟ್ಟಿ ಸಾರಥ್ಯಡು ಐತಾರ ಬಿದ್ರದ ಕಡಲಕರೆ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಕ್ರೀಡಾಂಗಣಡು ಶಾಸಕರು ಉಮಾನಾಥ ಕೋಟ್ಯನ್ ಸಾಕಾರಡು ಸ್ನೇಹಕೋಟ ಕಂಬಳ ನಡೆತಂಡು. ಮೀಚಾರು ಹರಿ ಮೀನಾಕ್ಷಿ ದೋಟ ಸುರೇಶ್ ಶೆಟ್ಟಿ ಸಾರಥ್ಯಡು ಐತಾರ ಬಿದ್ರದ ಕಡಲಕೆರೆ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಕ್ರೀಡಾಂಗಣಡು ಶಾಸಕರು ಉಮಾನಾಥ ಕೋಟ್ಯನ್ ಸಾಕಾರಡು ಸ್ನೇಹಕೂಟ ಕಂಬಳ ಅಟ್ಟಣೆ ಮಲ್ತದಿತ್ತೆರ. ತುಳುನಾಡು ಸೇನೆ ಅರ್ಪಣೆ ಮಲ್ಪನ ಶಿವಾಜಿ ಮಹಾರಾಜ್ ಬೊಕ್ಕ ಸಂಭಾಜಿ ಮಹಾರಾಜರೇನ ನೆಂಪುಗಾದಿ ಈ ಕಂಬಳ ನಡಪಾಯರು. ಸುರೇಶ್ ಶೆಟ್ಟಿ ದೋಟ ಸಾರಥ್ಯಡು ಶಾಸಕರು ಉಮಾನಾಥ ಕೋಟ್ಯನ್ ಜಿಲ್ಲಾ ಕಂಬಳ ಸಮಿತಿದ ಕಾರ್ಯಗುರ್ಕಾರ್ಯರು ಗುಣಪಾಲ ಕಡಂಬ ಬೊಕ್ಕ ಭಿನ್ನ ರೀತಿದ ಕರೆ ಉದಿಪನ ಮಲ್ತಿರು ಬಾವುಟೆಯರಾದ ತುಡಾರ ಬುಲ್ಪು ಪತ್ತಾದ ಸಭಾಲಿ ಸೂದಿಪನ ಆಂಡ್ ಬೆದ್ರದ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರಿರ್ಬಕ ಶಾಸಕರ ಉಮಾನಾಥ ಕೋಟಿಯನ್ನು ಎತ್ಕೊಂದು ಪಾತೆರ್ದು ಅಭಿವೃದ್ಧಿ ಐನ ಪೊಸಕರೆಟ್ಟೆ ಸ್ನೇಹಕೂಟ ಮಲ್ಪಡೊಂದು ಸುರೇಶ್ ಶೆಟ್ಟಿ ಕೇಣೊಂದು ಒವ್ವೇ ಕಂಬಳಗೂ ಕಮ್ಮಿ ಇಜ್ಜಾಂದಿನಂಚ ಇಂದಿನ ಅಟ್ಟಣೆ ಮಲ್ದೆರ. ಅಪ್ಪೆ ಅಮ್ಮೆರಡ ಅರೆಗೆ ಬಾರಿ ಪ್ರೀತಿ ಅಂಚಾದ ಹರಿ ಮೀನಾಕ್ಷಿ ಅಪ್ಪೆಮ್ಮನ ಪುತರಡು ಈ ಕಂಬಳ ಕೂಟ ನಡತೊಂದುಂಡೊಂದು ಪಂಡೆರ. ಗುಣಪಾಲ ಕಡಂಬ ಪಾತಿರ್ದು ಬಾರಿ ಪ್ರಚಾರದ ಒಟ್ಟುಗು ಶಿಸ್ತಡು ಈ ಕಂಬಳ ನಡಪುಡಾವಡೊಂದು ಸುರೇಶ್ ಶೆಟ್ಟಿ ಪ್ರಯತ್ನ ಬೈದರ. ಸಬ್ ಜೂನಿಯರ್ಗೆ ಬಂಗಾರದ ಮಲ್ಲ ಇನಾಮ್ ದೀವನವುಲ ಕಂಬುಲದ ಇತಿಹಾಸಡೆ ಸುರು ಎರುಕ್ಲಿಗೆ ಒಂಜಿ ಪೆಟ್ಟುಪಾಡ್ಯರಿಜ್ಜಿ ಎಡ್ಡೆಂತಿನ ಎಂಚ ಸೀದಾ ಪ್ರಸಾರ ಆಪುಂಡ ಅಂಚನೆ ಹಾಳಲ ಸೀದಾ ಪ್ರಸಾರ ಆಪುಂಡು ಪೇಟಾಗ ಸೀದಾ ವರದಿ ಪೋಪುನ ಕೆಮರಲ ಉಪ್ಪುಂಡು ಅವು ನೆಂಪು ಪಡಂದು ಪಂಡಿರ. ಬೆದ್ರ ಅರಮನೆತ ಕುಲದೀಪ ಎಂ ಬೆದ್ರ ಪುರಸಭೆ ಗುರ್ಕಾರ್ದಿ ಜಯಶ್ರೀ ರಂಜಿತ್ ಪೂಜಾರಿ ಭಾಸ್ಕರ ಕೋಟ್ಯಾನ್ ಸುರೇಶ್ ಶೆಟ್ಟನ ಅಮ್ಮೆರ ಹರಿಯಪ್ಪ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿದಕ್ಕಲು ಬೇತೆ ಬೇತೆ ವಲಯದ ನಾಯಕರು ಲೇಸಿಡು ಪಾಲ್ಗೊಂಡಿರು. ಕಂಬಳ ಮಲ್ಪಡು ಹೊಸ ಕರೆಕ್ಟ್ ಎಂದು ಬಂದಾಗ 5ನೇ ತಾರೀಕಿಗೆ ಮಲ್ಪೆ ಎಂದು ಬಂದಾಗ ನಮ್ಮ ಮಾತೆರ್ಲ ಅವು ಪಂಡದ ಅದಕ್ಕೆ ಸಹಕಾರ ಮಲ್ತದೆ. ಇನಿ ಬಹುಶಃ ಒವೇ ಒಂಜಿ ಕಂಬಳಗಳ ಕಮ್ಮಿಜ್ಜ ಅಂದಿನ ರೀತಿಡು ಸರಿ ಸಮಾನವಾದ ಕೇವಲ ಸ್ನೇಹಕೂಟ ಒಂಜಿ ಕಂಬಳನೆಂದು ಪನ್ಪನ ರೀತಿಡು ಒವ್ಲ ಖರ್ಚಿಗೆ ಚೂರ್ಲ ದುಂಬು ಪಿರದಿ ಒಂದೇ ಖರ್ಚು ಮಲ್ತದೆ ಪ್ರಚಾರ ಕೊರ್ದು ಸುರೇಶ್ ಅಣ್ಣನ ಅಮ್ಮೆರಿಗೆ ಭಾರಿ ಗೌರವ ಕೊರ್ಪೇರು ಅಪ್ಪೆ ಅಮ್ಮಗ ಹರಿ ಮೀನಾಕ್ಷಿ ಇಂದ ಬಂಡ ಹರಿಯಪ್ಪರ ಬಕ್ಕ ಮೀನಾಕ್ಷಿ ಅಪ್ಪೆನಲ್ಲ ಅಮ್ಮೆರನಲ್ಲ ಪುದರ್ ಇನ್ನೊಂದು ಕಂಬಳ ಸುರೇಶ್ ಅನ್ನತ ನಮ್ಮ ಕಂಬಳ ಕೇವಲ ಸೀನಿಯರ್ ವಿಭಾಗದ ಇರಲು ಕಣಪಲಾದ ಇರಲು ಇಜ್ಜಿಂದ ಬುಂಡ ಪ್ರಾಯಶಃ ಈತೊಂಜಿ ಅಚ್ಚುಕಟ್ಟದ ವ್ಯವಸ್ಥೆ ವಾಸ್ನೇಹ ಕೂಟೋಡ್ಲ ಇಜ್ಜಿ 5 ಗ್ರಾಮು 3 ಗ್ರಾಮದ ಬಂಗಾರದ ಕೊಡುಗೆ ಇನಿ ಒಂದು ಪ್ರಪ್ರಥಮ ಕಂಬಳದ ಇತಿಹಾಸಡು ಒಂಜಿ ಸಬ್ ಜೂನಿಯರ್ಗೆ ಈತ ಮಲ್ಲ ಬಹುಮಾನ ದೀತನಂಚಿನಲ್ಲ ಒಂದು ಪ್ರಪ್ರಥಮ. ಕಿನ್ನಿಗೋಳಿ ಎಲತ್ತೂರು ದೇರೆಬೆನ್ನಿ ಕಾಂತಬಾರೆ ಬೂದಬಾರೆ ಧರ್ಮ ನೇಮೋತ್ಸವದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಪಣಿಯೂರು ಗೊತ್ತು ಕರುಣಾಕರ ಶೆಟ್ಟಿ ಲೆಪ್ಪೋಲೆ ಬಿಡುಗಡೆ ಮಲ್ತೆರ. ಕಿನ್ನಿಗೋಳಿ ಎಲತ್ತೂರು ದೇರೆಬೆನ್ನಿ ಕಾಂತಬಾರೆ ಬೂದಬಾರೆ ಧರ್ಮ ನೇಮೋತ್ಸವದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮದಿದ್ದೇರ. ಕರುಣಾಕರ ಶೆಟ್ಟಿ ಪಣಿಯೂರು ಗುತ್ತು ಧರ್ಮದ ನೇಮದಲ್ಲಿ ಪೊಲೆ ಬಿಡುಗಡೆ ಮಲ್ತೆರ. ಪಾಪದ ಮನಸ್ಸದ ತುಳುವೆರ್ನ ಅಭಿವೃದ್ಧಿಡು ದೈವದೇವರ್ನ ಪಾಲು ಮಲ್ಲೆ ದೈವಾರಾಧನೆಡು ಐತವೇ ಐನ ಸಂಪ್ರದಾಯ ಉಂಡು ದೇರಬೆನ್ನೆಡು ಧರ್ಮ ನೇಮ ಗಡ್ದು ನಡಪಡಂದು ಕರುಣಾಕರ ಶೆಟ್ಟಿ ಎಟಿಪು ಬೇಕೇರ. ಅಧಿಕಾರಿ ಬುಟ್ಟು ನಡುಬುಟ್ಟು ಧೂಮವತಿ ಸಾನದ ಆಡಳಿತದಾರ ದೆಪ್ಪಣಿ ಗುತ್ತು ಸುಧಾಕರ ಶೆಟ್ಟಿ ಗಂಗಾಧರ ಶೆಟ್ಟಿ ಬರ್ಕೆ ತೋಟ ಸುರೇಶ್ ಶೆಟ್ಟಿ ನಡಿಯಾಲ್ ಗುತ್ತು ಕಾಂತಬಾರೆ ಬೂದಬಾರೆ ಗರುಡಿದ ಮನೋಜ್ ಪೂಜಾರಿ ಕಾರ್ಯಕ್ರಮಟು ಪಾಲ್ಗೊಂಡಿರ.
ಜಗತ್ತು ಭಾರಿ ದುಂಬೋತುಂಡು ಐಟ್ ಕೆಲವು ಸರಿಯಾದ ಬರ್ಪುಂಡು ಕೆಲವು ತಪ್ಪುಗಳ ಬರ್ಪುಂಡು ಬರೋರ ಬೇಜಾರಪ್ಪುಂಡು ತಪ್ಪು ನಿರ್ಣಯಲು ಈ ವಾಟ್ಸಪ್ಡು ಇಂಟರ್ನೆಟ್ ಯೂಟ್ಯೂಬ್ಡು ಬಂದಾಗ ಅವನ್ ತೂನಗ ತುಂಬ ದುಃಖ ಆಪುಂಡು ಬಂಡ ಎಂಗುಲು ಅಂತೆ ನಮ್ಮ ಮಾತ ಎಂಗು ಹುಚ್ಚಿನಗಳು ನೋಡುವಂಥ ಹಿರಿಯ ಭಾಗದಗಳು ಎಂಗು 30, 35, 45 ವರ್ಷ ದುಂಬು ತೆರಿಯೊಂದು ಬೇಜಗಳು ದಯಗೊಂಡ ದೈವಾರಾಧನದ ಈ ಒಂಜಿ ವಿಚಾರವನ್ನು ನಮ್ಮ ಕೊಡಿ ಅಡಿಕಬಹುದು ಒಂದ್ಸತಿ ಕಣ್ಣು ಬಿಡದು ತೂಂಡ ನಮ್ಗೆ ಗೊತ್ತಾಪು ಒಂದು ಬಾರಿ ಒಂಜಿ ಪ್ರಾಮಾಣಿಕತೆ ಒಂಜಿ ಶುದ್ಧ ಮನಸ್ಸುಡು ಭಕ್ತಿ ಭಾವಡು ನಡತೊಂದಿತ್ತಿನ ಸೇವೆ ಒಂದು ನಮ್ಮ ದೈವಲೇ ಅಂಚೆನೆ ದೈವಲ ಒಂದು ವಿಚಾರಣೆ ಅಂಚೆನೆ ಯಾನು ಕೊಡಿ ಅಡ್ಬೋದು ಕಣ್ಣು ಬುಂಡ ನಮ್ಮ ಅವ್ರು ತೂಂಡ ತೋಜಿನವಿ ನೆಕ್ ಮತ್ತೆ ಮಸ್ತ್ ವಿಶ್ಲೇಷಣೆ ಕೊಡಲಿ ಈ ಸಂದರ್ಭ ಅಂಡ ನಮ್ಮ ದೈವಲು ನಮ್ಮ ಮುಗ್ಧ ಮನಸ್ಸದ ಭಕ್ತಿಗೆ ಒಲಿದಿನವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ఢిల్లీ ಘಟಕದ 10ನೇ ವರ್ಷದ ಗೌಜಿ ఢిల్లీದ ಕರ್ನಾಟಕ ಸಂಘದ ಸಭಾಂಗಣ ನಡೆತಂಡು ఢిల్లీದ ಸಂಸದರು ಬಾನ್ಸುರಿ ಸ್ವರಾಜ್ ಲೇಸನ್ನು ಉದಿಪನ ಮಲ್ತದ ಎಡೆಪ್ಪು ಬಯಕೆಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ఢిల్లీ ಘಟಕದ 10ನೇ ವರ್ಷದ ಗೌಜಿ ఢిల్లీದ ಕರ್ನಾಟಕ ಸಂಘದ ಸಭಾಂಗಣ ನಡೆತಂಡು ఢిల్లీದ ಸಂಸದರು ಬಾನ್ಸುರಿ ಸ್ವರಾಜ್ ಲೇಸನ್ನು ಉದಿಪನ ಮಲ್ತದ ಎಡ್ಡೆಪ್ಪು ಬಯಕೆಯರ ಪಟ್ಲ ಫೌಂಡೇಶನ್ದ ಕಾರ್ಯ ಯೋಜನೆ ಅನ್ವಕ ಸತೀಶ್ ಶೆಟ್ಟಿಯರ್ನ ಕಲಾವಿದರ್ನ ಮಿತ್ತೊಪ್ಪನ ಕಾಳಜಿನ ಬುಡುಮನಸುಡು ಪುಗಾರ್ನ ಬಾನ್ಸುರಿ ಸ್ವರಾಜ್ ತನ್ನ ಅಧಿಕಾರದ ಸುತ್ತುಡು ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಇಡೀ ಪ್ರಮಾಣೋಡು ಸಾಕಾರ ಕೊರ್ಪೆ ಅಂದ ಭರವಸೆ ಕೊರಿಯರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ఢిల్లీ ಘಟಕದ ಗುರ್ಕಾರ್ಯರು ವಸಂತ ಶೆಟ್ಟಿ ಬೆಳ್ಳಾರೆ ಗುರ್ಕಾರ್ಮೆ ವಹಿಸ್ತಿದ್ದಾರೆ. ಜಮ್ಮು ಸರ್ಕಾರದ ಮುಖ್ಯ ಕಾರ್ಯಂತರ IAS ಅಧಿಕಾರಿ ರಾಜೇಶ್ ಪ್ರಸಾದ್, CBI ಕೂಡು ನಿರ್ದೇಶಕರು IPS ಅಧಿಕಾರಿ ಅಶ್ವಿನಿ ಸೇನ್ವಿ, ಸುಳ್ಯ ಕ್ಷೇತ್ರದ ಶಾಸಕರು ಭಾಗೀರಥಿ ಮುರುಳ್ಯ, ಪಟ್ಲ ಟ್ರಸ್ಟ್ದ ಮಹಾದಾನಿ ಶಶಿಧರ್ ಶೆಟ್ಟಿ ಬರೋಡ, ಟ್ರಸ್ಟ್ದ ತಾಪಕ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ, ఢిల్లీದ ಪುದರುಪೊಯಿ ಉದ್ಯಮಿ ಲೈನ ವಿವೇಕ್ ಅಗರ್ವಾಲ್, ಶ್ರೀಮತಿ ದೀಪ್ತಿ ಶರ್ಮಾ ಭಿನ್ನರಾದಿತ್ಯರು. ಪಾವಂಜು ಮೇಳದ ಕಲಾವಿದರು ರಾಧಾಕೃಷ್ಣ ನಾವಡಿಗ್ರೇಗ್ ఢిల్లీ ಘಟಕದ ಪರವಾದ ಸಮ್ಮಾನದ ಮರ್ಯಾದೆ ಮಲ್ತೆರ. ಪಟ್ಲ ಫೌಂಡೇಶನ್ ಕೇಂದ್ರ ಸಮಿತಿ ಪದಾಧಿಕಾರಿಲೈನ ಪ್ರದೀಪ್ ಆಳ್ವಾಕದ್ರ, ರವಿಚಂದ್ರ ಶೆಟ್ಟಿ ಅಶೋಕನಗರ, ವೃಂದಾ ಕೊನ್ನಾರ್, ಟ್ರಸ್ಟ್ ಲೈನ ಚರಣ್ ಶೆಟ್ಟಿ ಸುರತ್ಕಲ್, ಬೊಂಬೈ ಘಟಕದ ಕರ್ನೂರ್ ಮೋಹನ್ ರೈ, ಕುಡ್ಲ ಘಟಕದ ಕೃಷ್ಣ ಶೆಟ್ಟಿ ಕಾರ್ಯಕ್ರಮಟ್ಟಿದ್ದಾರೆ. ಸಭಾ ಕಾರ್ಯಕ್ರಮದ ಬಕ ಸತೀಶ್ ಶೆಟ್ಟಿ ಪಟ್ಲ ಸಾರಥ್ಯಡು ತೆಂಕ್ ಬಡಗ ಕಲಾವಿದರೆಡ್ದು ಕೀಚಕವಾದ ಯಕ್ಷಗಾನ ಪ್ರದರ್ಶನ ನಡೆತಂಡ. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.